ಕಳೆದ 2 ವರ್ಷಗಳಿಂದ ಪುರಸಭಾ ವ್ಯಾಪ್ತಿಯಲ್ಲಿ ಕಾಮಗಾರಿ ನಿರ್ವಹಿಸಿದ್ದ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸಿದ ವಿನಾಕಾರಣ ಕಿರುಕುಳ ನೀಡಲಾಗುತ್ತಿದೆ ಎಂದು ಪುರಸಭಾ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಕಳ ಪುರಸಭಾಧ್ಯಕ್ಷ ಸುಮಾ ಕೇಶವ್ ಅಧ್ಯಕ್ಷತೆಯಲ್ಲಿ ನಡೆದ ಪುರಸಭಾ ಸಾಮಾನ್ಯ ಸಭೆಯಲ್ಲಿ ಈ ಕುರಿತು ಗಂಭೀರ ಚರ್ಚೆ ನಡೆಸಲಾಯಿತು. ಪುರಸಭಾ ಸದಸ್ಯ ಸುಭದ್ರಾ ವಿಷಯ ಪ್ರಸ್ತಾಪಿಸಿ ಕಳೆದ 2 ವರ್ಷಗಳಿಂದ ಸಣ್ಣ ಗುತ್ತಿಗೆದಾರರು ತಾವು ನಿರ್ವಹಿಸಿದ ಕಾಮಗಾರಿಗಳ ಬಿಲ್ ಅನ್ನು ಪಡೆಯಲು ಪುರಸಭಾ ಕಚೇರಿಗೆ ನಿತ್ಯ ಅಲೆದಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಅಲ್ಲ ಮನೆ ಮುಖ್ಯಾಧಿಕಾರಿ ಅಧ್ಯಕ್ಷೆ ಯಾವ ಕಾರಣಕ್ಕಾಗಿ ಆ ಬಿಲ್ ತೆಗೆದಿದ್ದೀರಿ? ನಾವು ಕೌನ್ಸಿಲ್ ನಿರ್ಣಯ ಮಾಡಿದ ನಂತರ ಬಿಲ್ ಪೇಮೆಂಟ್ ಮಾಡೋದು ಯಾವ ಕಾರಣಕ್ಕೆ ಯಾರ ಕೈಯಲ್ಲಿ ಫೈಲ್ ಉಂಟು? ನಾವು ಅವ್ರ ಮತ್ತೆ ಎಲ್ಲ ಕೇಳಿದ್ದೇವೆ. ಯಾಕಂದ್ರೆ ನಮ್ಮಿಂದ ಆಟದಿಂದ ಅವ್ರ ಕೈಲಿ ತಡೆಯುವುದಲ್ಲ. ಅದು ಯಾವ ಸೆಕ್ಷನ್ ಉಂಟು? ಯಾಕೆ ನೀವು ತಡೆದಿದ್ದೀರಿ? ಕೆಲವೊಮ್ಮೆ ಫೋನಲ್ಲಿ ಹೇಳ್ತಾರೆ ಸರ್ ನಮ್ಮ ಬಿಲ್ ಬಾಕಿ ಉಂಟು ಮನೆಗೆ ಬಂದೆ ನಾವು ಮೀಟಿಂಗ್ ಗ್ರೂಪಲ್ಲಿ ಇಬ್ರು ಮನೆ ಬಂದಿರಿ ಇವ್ರು ಅವ್ರು ಕೊಟ್ಟದಲ್ಲಿ ಸರ್ ನಾನು ಟೆಂಡರ್ ಕಾನೂನುಬದ್ಧವಾಗಿ ನಾನು ಟೆಂಡರ್ ನಿಂತು ನಾನು ತಗೊಂಡಿದ್ದೇನೆ. ನನ್ಗೆ ಯಾಕೆ ಇತ್ತ ಅದು ಕೂಡ 21ರಲ್ಲಿ ನಿರ್ಣಯ ಮಾಡಿದ್ವಿ. ಪುರಸಭಾ ಸಾಮಾನ್ಯ ಸಭೆಯ ನಿರ್ಣಯ ಸಂಖ್ಯೆ 140ರಲ್ಲಿ ಮುಂದುವರಿಸಿದ ವಿಷಯ ಕಾರ್ಕಳ ಪುರಸಭೆ ವ್ಯಾಪ್ತಿಯ ಬಸ್ ನಿಲ್ದಾಣ ಮೇಲ್ಚಾವಣಿ ಗುರುತಾಗಿ ಬ್ಯಾಲೆನ್ಸ್ ಶೀಟ್ ಅಳವಡಿಸಿದ ಬಗ್ಗೆ ರಫ್ತುಗಳನ್ನು ಅರ್ಜಿ ದಾಖಲೆ ಬಿಲ್ ಮೊತ್ತ 24,000 ಪಾವತಿಸುವ ವಿಚಾರ ಅನುಮೋದನೆ ನೀಡಲಾಯಿತು. 29/3/2021 1 ವರ್ಷ 3 ತಿಂಗಳಾಯ್ತು, 4 ತಿಂಗಳಾಯ್ತು. ಇದು ಒಂದು ಮಾತ್ರ ಅಲ್ಲ, ಇನ್ನು ಅನೇಕ ಬಿಲ್ಗಳು. ಆ ಬಿಲ್ ದಯವಿಟ್ಟು 1 ಲಕ್ಷ 2 ಲಕ್ಷ ಬಿಲ್ ಹಾಕಿ ಆ ಸಣ್ಣ ಸಣ್ಣ ಕಾಂಟ್ರಾಕ್ಟ್ಗಳು ಏನ್ ಮಾಡಬೇಕು? ನೋಡಿ, ಆ ಬಿಲ್ಗಳಿಗೆಲ್ಲ ಉಂಟಲ್ಲ, ಪಿಡಿ ಅವರು ಅನುಮೋದನೆ ಕೊಟ್ಟಿದ್ದಾರೆ. ಪಿಡಿ ಅವರು ಆ ಬಿಲ್ಗಳಿಗೆ ಅನುಮೋದನೆ ಕೊಟ್ಟಿದ್ದಾರೆ. ಪುರಸಭೆಯಲ್ಲಿ ಅಧಿಕಾರಿ ವರ್ಗದವರು ಅದನ್ನು ಮಂಡಿಸುವಾಗ